ಪುತ್ತೂರಿನ ಪುರದೊಡೆಯ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದಲ್ಲಿ ಪ್ರತಿದಿನ ನಡೆಯುವಂತಹ ಅನ್ನಪ್ರಸಾದ ಸೇವೆ ಕೂಡ ವಿಶೇಷವೇ. ಆದರೆ ಈ ಜಾತ್ರಾ ಸಂದರ್ಭದಲ್ಲಿ ನಡೀತಾ ಇರುವಂತಹ ಅನ್ನಪ್ರಸಾದ ಸೇವೆ ಮತ್ತಷ್ಟು ವಿಶೇಷವಾಗಿ ನಡೀತಾ ಇದೆ. ಸಕಲ ಸುವ್ಯವಸ್ಥೆಯೊಂದಿಗೆ ಈ ಅನ್ನಪ್ರಸಾದದ ಸೇವೆ ನಡೀತಾ ಇದೆ. ಭಕ್ತಾದಿಗಳು ಈಗಾಗಲೇ ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಬನ್ನಿ, ಒಟ್ಟಾರೆ ವ್ಯವಸ್ಥೆಗಳು ಹೇಗಿದೆ ನೋಡ್ಕೊಂಬರೋಣ. ಇದೀಗ ನಮ್ಮ ಜೊತೆಗೆ ಇಡೀ ಅನ್ನಪ್ರಸಾದ ವ್ಯವಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಸುಭಾಶ್ರೀ ಬೆಳ್ಳಿಪಾಡಿಯವರು ಹಾಗೆ ವಿನಯ್ ಸುವರ್ಣ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ. ಓಕೆ, ಇವತ್ತು ಧ್ವಜಾರೋಹಣದ ಸಂದರ್ಭ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿರುವುದನ್ನು ನಾವು ನೋಡಿದ್ದೀವಿ. ಈಗ ಅನ್ನಪ್ರಸಾದ ಸೇವೆ ಕೂಡ 1 ಗಂಟೆ ಆಗ್ತಾ ಇದೆ. ಈಗಲೇ ಅನ್ನಪ್ರಸಾದ ಸೇವೆ ಕೂಡ ಆರಂಭಗೊಂಡಿದೆ. ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಒಟ್ಟಾರೆ ವ್ಯವಸ್ಥೆಗಳು ಹೇಗಿದೆ ಸರ್? ಮಹಾಲಿಂಗೇಶ್ವರಾಯ ನಮಃ. ಇವತ್ತು ಮೊದಲನೇ ದಿನ ಪ್ರಾರಂಭ ಆಗಿದೆ. ಜಾತ್ರೋತ್ಸವದ ಶುಭ ದಿನ ಇವತ್ತು. ಬಹುಶಃ ಪುತ್ತೂರಿನ ಎಲ್ಲ ಜನರು ಇವತ್ತು ಕೊಡಿಯೇರುವ ಸಂದರ್ಭದಲ್ಲಿ ಧ್ವಜಾರೋಹಣ ಹೋಗುವ ಸಂದರ್ಭದಲ್ಲಿ ಎಲ್ಲರೂ ಸೇರ್ತಾರೆ. ಬಹುಶಃ ನಾವು ಮಧ್ಯಾಹ್ನಕ್ಕೆ ಇವತ್ತು ಅನ್ನಪ್ರಸಾದವನ್ನು ಎಲ್ಲರಿಗೆ ಅಂದರೆ ಎಷ್ಟು ಸಾವಿರ ಜನ ಬಂದರೂ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಒಂದು 10,000 ಜನದ ಮೇಲೆ ಬಂದರೂ ಸಹ ನಮ್ಮದು ವ್ಯವಸ್ಥೆ ಇದೆ. ಬಹುಶಃ ಇದು 5 ಗಂಟೆವರೆಗೂ ಕೂಡ ಅನ್ನಪ್ರಸಾದ ನಿರಂತರವಾಗಿ ನಡೀತದೆ. ಅದರ ಜೊತೆಯಲ್ಲಿ ಯಾಕೆಂತ ಹೇಳಿದರೆ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಕೂಡ ನಾವು ಮಾಡಿಕೊಂಡಿದ್ದೇವೆ. ಒಂದು 10 ಕೌಂಟರ್ಗಳನ್ನು ಮಾಡಿಕೊಂಡಿದ್ದೇವೆ. VIP ಗಳಿಗೆ ಬೇಕಾಗಿ ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ಗಳಿಂದ ಬರುವವರಿಗೆ ಆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಅಂಗವಿಕಲರಿಗೆ ಕೂಡ ಬೇರೆ ಬೇರೆ ಒಂದು ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಯಾರಿಗೂ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪಂಜುಗುಡಿ ಈಶ್ವರ ಭಟ್ರು ನಿರ್ದೇಶನವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಶಾಸಕರು ಕೂಡ ಅದರ ಬಗ್ಗೆ ನಮಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುತ್ತಾರೆ. ಅದೇ ರೀತಿಯನ್ನು ನಾವು ಆ ಒಂದು ಪುಣ್ಯ ಪ್ರಸಾದದ ಈ ರೂಪದಲ್ಲಿ ಬಂದಂಥ ಎಲ್ಲ ಭಕ್ತಾಭಿಮಾನಿಗಳು ಈ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಮಾಡ್ತಾರೆ. ಅದೇ ರೀತಿ ಎಲ್ಲ ವ್ಯವಸ್ಥೆ ನಾವು ನೋಡಿಕೊಳ್ತೇವೆ ಅಂತ ಹೇಳುವ ಮುಖಾಂತರ ಇವತ್ತು ನಾವು 5 ಗಂಟೆಯವರೆಗೂ ಸಹ ಈ ಅನ್ನದಾನದ ಸೇವೆ ನಡೀತಾ ಇರುತ್ತೆ. ಭಕ್ತಾದಿಗಳು ಎಷ್ಟೊತ್ತಿಗೆ ಬೇಕಾದರೂ ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳ್ತೀರಿ. ಏನೆಲ್ಲ ವಿಶೇಷತೆಗಳಿದೆ ಇವತ್ತಿನ ಅನ್ನಪ್ರಸಾದದಲ್ಲಿ? ಅನ್ನ, ಸಾರು, ಸಾಂಬಾರು, ಮಜ್ಜಿಗೆ, ಹಾಗೆ ಇದು ನೀರಿನ ವ್ಯವಸ್ಥೆ ಕೂಡ ನಾವು ಶುದ್ಧವಾದ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ, ಮಿನರಲ್ ವಾಟರ್. ಯಾಕಂದರೆ ಯಾರಿಗೂ ಈಗ ಅಂದರೆ ಜನ ಸೇರಿದ ತಕ್ಷಣ ವಾತಾವರಣ ಹಾಳಾಗ್ತದೆ. ಆದರೆ ಯಾವುದು ತೊಂದರೆ ಆಗಬಾರ್ದಂಥ ದೃಷ್ಟಿಯಿಂದ ಎಲ್ಲ ಕಡೆ ಧೂಳು ಕೂಡ ಹೇಳೋದಾಗಿ ಭವಿಷ್ಯ ಒಂದು ರೀತಿಯ ಬಿಸಿಲು ತಾಗೋದಕ್ಕೆ ಶಾಮಿಯಾನದ ವ್ಯವಸ್ಥೆ, ಹಾಗೆ ಫ್ಯಾನ್ ಒಳ್ಳೆ ದೊಡ್ಡ 4 ಫ್ಯಾನ್ ಮಾಡಿದ್ದೇವೆ. ಕಳೆದ ಬಾರಿಗೆ ಹೋಲಿಸಿ ನೋಡಿದ್ರೆ ಈ ಬಾರಿ ಫ್ಯಾನಿನ ವ್ಯವಸ್ಥೆ ಕೂಡ ದೊಡ್ಡ ಮಟ್ಟದಲ್ಲೇ ಮಾಡಿದ್ದೀರಿ. ಯಾಕಂದರೆ ಬಿಸಿಲಿನ ಬೇಗೆ ಅಷ್ಟು ಇದೆ ಈಗ. ನೋಡಿ, ಈ ಸರ್ತಿ ಅನ್ನಛತ್ರ ಕೂಡ ಹಾಗೆ ಕಳೆದ ಸರ್ತಿಗಿಂತ ಸುಮಾರು ಒಂದು 20 ಫೀಟ್ 30 ಫೀಟಿಂದ ಜಾಸ್ತಿ ನಾವು ಸೇರಿಸಿಕೊಂಡಿದ್ದೇವೆ. ಯಾಕಂದರೆ ಕಳೆದ ಸರ್ತಿ ಒಳಗೆ ಬಂದ ಮೇಲೆ ಬಿಸಿಲು ತಾಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಒಳಗೆ ಕೂಡ ಆರಾಮದಲ್ಲಿ ಸಾರ್ವಜನಿಕವಾಗಿ ಈಗ ಅನ್ನ ಸಂತರ್ಪಣೆ ಮಾಡೋರಿಗೆ ಕೂಡ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಇದೆ. ಚೇರನ್ನು ಕೂಡ ಹಾಕಿದ್ದೇವೆ. ಎಲ್ಲರೂ ಕೂಡ ಹೊರಗಡೆ ಅಂತಹ ಬಿಸಿಲಿದ್ರೆ ಕೂಡ ನಾವು ಇದರ ಒಳಗಡೆ ಇದ್ದೀವಿ, ಒಂಚೂರು ಏನೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನೆಮ್ಮದಿಯಿಂದ ಊಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಬಿಸಿಲಿಂದ ಬಂದ ತಕ್ಷಣ ಊಟ ಮಾಡುವಾಗ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕೂತ್ಕೊಳ್ಳಿಕ್ಕೆ ಚೇರ್ನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಎಷ್ಟು ಜನ ಅಡುಗೆಯವರಿದ್ದಾರೆ ಸರ್? ಅಡುಗೆ ಜನ ಸಾಧಾರಣ ಒಂದು 40 ಜನ ಅಂದಾಜು ಇದ್ದಾರೆ ಇವತ್ತು. ಹರೀಶ್ ಭಟ್ರ ನೇತೃತ್ವದಲ್ಲಿ 40 ಜನ ಅಡುಗೆಯವರಿದ್ದಾರೆ. ಅದಲ್ಲದೆ ಬೇರೆ ಕ್ಲೀನಿಂಗ್ನ ವ್ಯವಸ್ಥೆಗೆ ಒಂದು 50 ಜನ ಇದ್ದಾರೆ. ಆಮೇಲೆ ಸ್ವಯಂ ಸೇವಕರಾಗಿ ಬಹಳಷ್ಟು ಜನ ಸೇರಿದ್ದಾರೆ. ಇವತ್ತು ನಾವು ಅದಕ್ಕೆ ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ಹಾಗೆ ತರಕಾರಿ ಹಚ್ಚುವ ಕೆಲಸವನ್ನು ಸಂಜೆ ಹೊತ್ತಿಗೆ 6 ಗಂಟೆಗೆ ಶುರು ಮಾಡಿದರೆ ನಿರಂತರವಾಗಿ 12 ಗಂಟೆವರೆಗೆ ಕೂಡ ನಾವು ಮಾಡ್ತೇವೆ. ಒಂದು ನಾಳೆಗೆ ಒಂದು 20,000 ಜನಕ್ಕೆ ವ್ಯವಸ್ಥೆಯನ್ನು ಮಾಡುವ ರೀತಿಯ ನಾವು ವ್ಯವಸ್ಥೆ ಮಾಡಿ. ಇವತ್ತು 10,000, ನಾಳೆ 20,000, ಅದೇ ರೀತಿ ಜಾಸ್ತಿ ಆಗ್ತಾ ಹೋಗ್ತದೆ. ವಿಶುವಿನ ದಿವಸ ಈ ಸಾಧಾರಣ ಪುತ್ತೂರಿನ ಎಲ್ಲ ಹಿಂದೂಗಳು ದೇವಸ್ಥಾನಕ್ಕೆ ಬರ್ತಾರೆ. ಯಾವುದಾದ್ರೂ ಒಂದು ದಿನ ವಿಶೇಷ ಊಟ ಅಂತ ಏನಾದರೂ ಇದೆಯಾ? ಆ ಥರ ಯಾವುದು ಇಟ್ಟುಕೊಳ್ಳಿಲ್ಲ. ಐಟಮ್ ಮಾತ್ರ ಬೇರೆ ಬೇರೆ ಜಾಸ್ತಿ ಆಗ್ತದೆ. ಒಂದು ದಿನ ಕೂಡ ಬೇರೆ ಚೇಂಜ್ ಐಟಮ್ ಇದೆ. ಆದರೆ ವಿಶೇಷ ಅಂತ ಇಲ್ಲ. ಬಂದ ದಿವಸ ಎಲ್ಲರಿಗೂ ಸಹ ಒಂದೇ ರೀತಿಯ ಊಟ. ಆದರೆ ವಿಶೇಷವಾಗಿ ಒಂದು ದಿವಸ ಹುಳಿ ಪದಾರ್ಥ ಮಾಡ್ತೇವೆ. ಒಂದು ದಿವಸ ಪಾಯಸದಲ್ಲಿ ದಿನ ಬೇರೆ ಬೇರೆ ಪಾಯಸ. ಇವತ್ತು ಕಡಲೆಬೇಳೆ ಆದರೆ ನಾಳೆ ಹೆಸರು ಬೇಳೆ, ಆನಂತರ ಗೋಧಿ ಬೇಳೆ, ಈ ಥರ ಪಾಯಸದಲ್ಲಿ ಬದಲಾವಣೆ ಮಾಡ್ತೇವೆ. ಒಟ್ಟಾರೆ ಎಲ್ಲರೂ ಕೂಡ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಈ ಒಂದು ವ್ಯವಸ್ಥೆ ಮಾಡಿ. ಮಹಿಳೆಯರಿಗೂ ಕೂಡ ಹಾಗೆ, ಮಹಿಳೆಯರು ಕೂಡ ತುಂಬ ಜನ ಬಡಿಸಲಿಕ್ಕೆ ಬಂದಿದ್ದಾರೆ. ಯಾಕೆ ಅನ್ನಪ್ರಸಾದದಲ್ಲಿ ಮಹಿಳೆಯರ ಒಂದು ಕೌಂಟ್ರಿ ಬೇರೆ ಮಾಡಲಿಕ್ಕೆ ಅಂತೇಳಿ ನಾವು ಆಲೋಚನೆ ಮಾಡಿದೆವು. ಆದರೆ ಇಲ್ಲಿ ಅಂಥ ಪ್ರಾಬ್ಲಮ್ ಇಲ್ಲದ ಕಾರಣ ನಾವು ಒಂದು ವಿಚಾರದಲ್ಲಿ ಯಾವುದೇ ತೊಂದರೆ ಆಗಲಿ
ಆಗಲಿಲ್ಲ. ಆದ ಕಾರಣ ಅದು ನಿರಂತರವಾಗಿ ನಡೀತಾ ಇದೆ. ಸಪರೇಟಾಗಿ ಮಾಡುವ ವ್ಯವಸ್ಥೆ ಕೂಡ ಇದೆ ನಮ್ಮ ಹತ್ರ. ಒಟ್ಟು ಎಷ್ಟು ಜನ ಈ ಪೆಂಡಾಲ್ ಒಳಗಡೆ ಊಟ ಮಾಡಬಹುದು ಸರ್? ಈಗ ಈ ಪೆಂಡಾಲ್ ಒಳಗಡೆ ಸಾಧಾರಣ ಒಂದು 3,000 ಜನದಷ್ಟು ಊಟ ಒಮ್ಮೆ ಹೊತ್ತಿಗೆ 3,000 ಒಮ್ಮೆ ಒಳಗೆ 3,000 ಜನ ನಿಂತು ಆರಾಮಾಗಿ ಊಟ ಮಾಡ್ಬೋದು. ಅಷ್ಟು ವ್ಯವಸ್ಥೆ ಬೇಕಾಗಿ ಜಾಗವನ್ನು ನಾವು ಇದರಲ್ಲಿ ಅನ್ನ ಛತ್ರದಲ್ಲಿ ಮಾಡಿದ್ದೇವೆ. ಆಗಬಾರ್ದು ಅಂತ ಹೇಳಿ ದೃಷ್ಟಿಯಿಂದ, ಯಾಕೆಂದರೆ ಅವಕಾಶವಾಗಿ ಊಟ ಮಾಡಬೇಕು. ಹಳೆ ತಟ್ಟಿ ವ್ಯವಸ್ಥೆ ಮಾಡಿದೆ, ಮತ್ತು ನೀರಿನ ವ್ಯವಸ್ಥೆ ತುಂಬ ಸಾಧಾರಣ 150 ಟ್ಯಾಪ್ಗಳು ವ್ಯವಸ್ಥೆ ಮಾಡಿದೆ. ಯಾರಿಗೂ ತೊಂದರೆ ಆಗಬಾರ್ದು. ಕುಡಿಯೋ ನೀರಿನ ವ್ಯವಸ್ಥೆ ಶುದ್ಧವಾದ ನೀರನ್ನೇ ಕೊಡ್ತಾ ಇದ್ದೇವೆ. ನಿಮ್ಮ ಕಡೆಯಿಂದ ಇಷ್ಟು ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಮಾಡಿ ನೀವು ಭಕ್ತಾದಿಗಳಿಗೆ ಕೊಡ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ಈಗ ಭಕ್ತಾದಿಗಳು ಯಾವ ರೀತಿ ನಿಮಗೆ ಕೂಡ ಸಹಕಾರವನ್ನು ನೀಡಬೇಕಲ್ವ ಅವರು, ಹಾಗಾಗಿ ಅವರಿಗೆ ಏನು ಹೇಳೋದಕ್ಕೆ ಇಷ್ಟ? ಭಕ್ತಾದಿಗಳ ಸಹಕಾರ ಒಂದಿಷ್ಟಲ್ಲ. ಯಾಕೆಂತ ಹೇಳಿದರೆ ಇವತ್ತು ನಾವು ಮೈಕ ಅನೌನ್ಸ್ ಮಾಡಬೇಕಿತ್ತು. ಸಾಲಾಗಿ ಬನ್ನಿ, ನಿಮ್ಮ ಮಕ್ಕಳ ಜಾಗ್ರತೆ ಮಾಡಿ, ಕ್ಯೂಯಲ್ಲಿ ಬನ್ನಿ, ಮತ್ತು ಅನ್ನಪ್ರಸಾದ ಚೆಲ್ಲಬೇಡಿ ಅಂತೇಳಿ ಒಮ್ಮೆ ನಾವು ಘೋಷಣೆ ಮಾಡಿದ್ದೇವೆ. ಆಗ ಅದು ಮೈಕದಲ್ಲಿ ಎಲ್ಲ ನಮ್ಮಷ್ಟಕ್ಕೆ. ಆದರೆ ಒಂದು ಚೂರು ಅನ್ನದಾಗಲಾಗಲಿ ನುಗ್ಗಲಾಗಲಿ ಮಕ್ಕಳ ಬಗ್ಗೆ ಚಿಂತೆ ಯಾವುದು ಇಲ್ಲದೆ ಸುಗಮವಾಗಿ ನಡೀತಾ ಇದೆ. ಯಾವುದು ತೊಂದರೆ ಇಲ್ಲ. ಪುತ್ತೂರಿನ ಭಕ್ತಾದಿಗಳು ಅಷ್ಟು ಉತ್ತಮವಾಗಿ ಸಹಕರಿಸ್ತಾರೆ. ಯಾಕಂತ ಹೇಳಿದರೆ ಇದು ನಮಗೆ ಕಳೆದ ವರ್ಷ ಸಹ ಗೊತ್ತಾಗಿದೆ, ಈ ವರ್ಷ ಅವರಿಗೆ ಗೊತ್ತಾಗಿದೆ. ಯಾಕಂದರೆ ನಾವು ಪುತ್ತೂರಿಗರು ವಿಶೇಷ ಅಂತ ಸಂತೋಷ ಆಗಿದೆ. ಯಾಕಂದರೆ ಬಿಜಾಪುರದವರು ಬಂದವರು ಆಗ ಹೇಳಿದ್ರು, ನಾವು ಎಷ್ಟೋ ಜಾತ್ರೆಗಳನ್ನು ನೋಡಿದ್ವಿ, ಇಷ್ಟೊಂದು ವ್ಯವಸ್ಥಿತ ಒಂದು ದೇವರ ಕಾರ್ಯ ಆಗುವಾಗ ಇಷ್ಟೊಂದು ಮೌನವಾಗಿರುವಂತಹ ಒಂದು ವಾತಾವರಣ ನಾವೆಲ್ಲೂ ನೋಡಿಲ್ಲ ಅಂತ. ನಿಜವಾಗ್ಲೂ ಹೇಳಬೇಕಂತ ಹೇಳಿದರೆ ನಿಜವಾಗ್ಲೂ ಎಲ್ಲ ಕಡೆಗಳಲ್ಲಿ ಒಂದು ಸಣ್ಣ ಒಂದು ಭಜನಾ ಮಂದಿರ ಕಾರ್ಯಕ್ರಮ ಆದರೂ ಅದಕ್ಕೆ ಒಂದು ಮೈಕವನ್ನು ಕಟ್ಟಿ ಅದರಲ್ಲಿ ಆವಾಗ ಅನೌನ್ಸ್ ಮಾಡಿಕೊಂಡು ಅದನ್ನು ಹೇಳುವುದು ಅಂತ ಒಂದು ಗೊಂದಲ ಇಲ್ಲ. ಆದರೆ ಇಲ್ಲಿ ನಮ್ಮ ಮೈಕವೇ ಇಲ್ಲದೆ ಅಗತ್ಯವೇ ಇಲ್ಲ ನಾವು ಹೇಳುದು. ಹೇಗಿರಬೇಕು ಅನ್ನೋದು ಭಕ್ತರು ನಾವು ಹೇಳ್ತೇವೆ, ನುಗ್ಗಲು ಮಾಡಬೇಡಿ, ಕ್ಯೂ ಆಗಿ ಬನ್ನಿ ಅಂತ ಹೇಳು. ಅದೇ ದೃಷ್ಟಿಯನ್ನು ಪಾಲಿಸ್ತಾ ಇದ್ದಾರೆ. ಇಷ್ಟು ವರ್ಷ, ಈಗ 2 ವರ್ಷ ನಮ್ಮ ಜವಾಬ್ದಾರಿ ಬಂದಿದೆ. 2 ವರ್ಷ ನಿರಂತರವಾಗಿ ನಡೀತಾ ಇದೆ. ಏನು ಎಲ್ಲ ಭಕ್ತಾದಿಗಳ ಸಹಕಾರ ಬಹಳಷ್ಟು ಇದೆ. ಎಲ್ಲ ವಿಚಾರ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಜಾತ್ರೆಗೆ ಹೇಗೆ ಕರೆ ಕೊಡ್ತಾ ಇದ್ದೀರಿ? ಜಾತ್ರೆಗೆ ನಾವು ಎಲ್ಲರೂ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು. ಮತ್ತು ದೇವಸ್ಥಾನಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಸಾರ್ವಜನಿಕ ಬಂಧುಗಳು ಕೊಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ವರ್ಷ ಬ್ರಹ್ಮಕಲಶೋತ್ಸವ ಜಾತ್ರೆ 2 ಕೂಡ ನಡೆಯಲಿಕ್ಕಿದೆ. ಮುಂದಿನ ವರ್ಷ 2 ಜಾತ್ರೆ ಅಂತ ಹೇಳ್ಬೋದು. ಒಂದು ಜಾತ್ರೆ ಮಾಮೂಲಿ, ಮತ್ತೊಂದು ಬ್ರಹ್ಮಕಲಶೋತ್ಸವ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಿ ಅಂತ ಕೇಳ್ತಾ ಇದ್ದೇನೆ. ನಮಸ್ತೆ ಮೇಡಮ್. ಓಲ್ಪಡ್ದು ವೈದ್ಯರು ಕೂಳೂರು ಕುಡ್ಲರ್ದೆ ಪುತ್ತೂರಿಗೆ ಬೈದಾರು ಇನ್ನು ಫಸ್ಟ್ದ ದಿನ ಇಂಕ್ಲ ಜಾತ್ರೋತ್ಸವದ ಇನ್ನು ಕೊಡಿಯೇರ್ನ ದಿನ ಅನ್ನಪ್ರಸಾದ ಸ್ವೀಕಾರ ಮಲ್ತೊಂದುಲ್ಲರು ಏರ್ನ ಇಲ್ಲ ಬರ್ತಾರೆ? ಇಲ್ಲ, ದೇವಸ್ಥಾನಕ್ಕೆ ಬರ್ತೀವಿ ಜಾತ್ರೆ. ಬೇತೆ ಬೇತೆ ದೇವಸ್ಥಾನದ ಬ್ರಹ್ಮ ಕಲಶಗ ತಂಡ ಇರು ಜಾತ್ರಾ ಸಂಭ್ರಮಕ್ಕೆ ಪೋದುಪ್ಪರು ದಾದ ವಿಶೇಷ ನಾಡಿರೆ ಪುತ್ತೂರು ಎಡ್ಡೆ ದುಂಬುಡ್ದಿಂದು ಬಾರಿ ಗೌಜಿ ಉಂಡು ಅಂದೆ ಇರು ಏಪಲ ಬರ್ಪಾರೆ ವರ್ಷ ಬರ್ಪಾರೆ ಮಾಲಿಂಗೇಶ್ವರನ ಭಕ್ತ ಇರು ಅಂದೆ ಅನ್ನಪ್ರಸಾದದ ವ್ಯವಸ್ಥೆ ತೂನಗೆ ಎಂಚ ತೋಚಿಂಡಿ ಎಡ್ಡೆ ಎಡ್ಡೆ ನಂದು ಈತು ಜನ ಸುಧಾರಿಕೊಂಡ ಏತೊಂದು ಓಡು ಒಣಸೆ ಖುಷಿ ಅಂಡೆ ಬತ್ತಿನೇಕ ಸಾರ್ಥಕ ಏ ದಿನ ಪ್ರತಿದಿನ ಬರ್ಪಾರ ಪ್ರತಿ ವರ್ಷ ಫಸ್ಟ್ ದಿನ ಬರ್ಪಾರ. ಓಕೆ ಆವಡ ಮಾಲಿಂಗೇಶ್ವರ ಎಡ್ಡೆ ಮನ್ಪಡಿರೆಗೆ ಕೂಡ 10 ವರ್ಷ ಬರ್ಪುನಂಚಾರ ಯೋಗ ಭಾಗ್ಯ ಕೊರಡು. ಪುತ್ತೂರದ ಜಾತ್ರೆ ಬಾರಿ ಗೌಜಿ ಗದ್ದಲಡು ನಡತೊಂದುಂಡು ಮಾತಿರ್ನ ಜನಕಲ್ನ ಜನಮಂದೆದ ಮನಸ್ಸೆಡು ಸಂಭ್ರಮ ಮನೆ ಮಂತದಂಡು ಇಂಚಿನ ಪೊರ್ತುಡೆ ಒಂಜಿ ಕಲಾವಿದೆ ಅದು ಇನಿ ಸುರೂತ ದಿನ ನಮ್ಮ ಒಂಜಿ ಕೊಡಿಯೇರ್ನಂಚೆತ್ತಿನ ದಿನ ಬಾರಿ ಖುಷಿಟುಲ್ಲ ನಮ್ಮ ಮಾತೆಲ್ಲ ಅನ್ನಪ್ರಸಾದನ ಸ್ವೀಕಾರ ಮಲ್ತೊಂದುಲ್ಲರು ದಾದ ಪಂತಾರೆ ನಮ್ಮ ಪುತ್ತೂರ್ದ ಒಂಜಿ ಜಾತ್ರೋತ್ಸವ ಪಂಡ ಬಾರಿ ಪೊರ್ಲದ ಜಾತ್ರೆ ಇಡೀ ನಮ್ಮ ಹತ್ತೂರ ಒಡೆಯ ಪಂಡ ಒಂಜಿ ಇಡೀ ಲೋಕಗೆ ಒಂಜಿ ಹೆಮ್ಮೆ ಅಂತ ಬನ್ನೊಲಿ ಅಂಚಿನ ಆ ದೇವರನ ಮಣ್ಣಡೆ ಎಂಕ್ಲ ಉಳ್ಳತೆ ಆತೆ ಪವಿತ್ರ ಪನಿಯರ ಎಂಕೊಂಜಿ ಬಾರಿ ಖುಷಿ ಆವೊಂದುಂಡು. ಈ ಒಂಜಿ ಸಂಭ್ರಮಡು ಮಾತೆರ್ಲ ಯಾನ ಕಲಾಭಿಮಾನಿಲಿಂದೇ ಪನ್ಪೆದ ಆ್ಯಂಡ್ ಆರ್ಟಿಸ್ಟ್ ಆಯ್ನಿರ್ದವರ ಮಾತೆರ್ಲ ಭಕ್ತೇರು ಈ ಒಂಜಿ ಜಾತ್ರೋತ್ಸವ ಬತ್ತದು ಈ ದೇವರನ ಈ ಪೊರ್ಲುನು ತೂವಡು ಪಂದು ಯಾನಕೇನೊಂದುಲ್ಲೆ. ಓಕೆ ಅನ್ನಪ್ರಸಾದದ ವ್ಯವಸ್ಥೆ ಬಾರಿ ಅಚ್ಚುಕಟ್ಟಾಯಿನ ವ್ಯವಸ್ಥೆ ತೋಜಿದು ಬರೋದು ಬಾರಿ ಬೊರ್ಲಾತನ ಇನ್ನಿತ್ತ ವ್ಯವಸ್ಥೆ ಅಂತೂ ಬಾರಿ ನೀಟ್ ಆತನ. ಈ ಜನಕುಲು ಜನಜಂಗುಳಿಪುರ ದಾಲ ಇಜ್ಜಿ ಅಂಚದು ನೀಟ್ ಅದು ನಮಕ್ ಓಲು ಉಂತದು ಆರಾಮ್ಸೆ ನಮ್ಮ ಒಣಸ್ಮಂತದ ಪೋಲಿ ದೇವರೆಗಳೊಂದು ಖುಷಿ ಒಂದೊಂದು ದಾವಂಡ ಇದನ್ನ ಏಪಲ್ಲ ಪ್ರತಿದಿನ ಪ್ರತಿಕ್ಷಣ ಈ ಜಾತ್ರೋತ್ಸವದ ಸಮಯಡ್ ಕಿವು ಉಂತುನ ಬಿಡ್ಲೆ ಜನಕುಲ್ನ ಜಂಗುಲಿ ಪಂಡ ನೂಕು ನುಗ್ಗಲು ಮಸ್ತ್ ಅಂಡ ಈ ವರ್ಷ ಒಂಜಿ ಆರಾಮ ಒಂಜಿ ನಮಕ್ ದಾಲ ಟೆನ್ಷನ್ ಇಜ್ಜ ಅಂದ ಆರಾಮ ಒಂಜಿ ಏತು ಪೊರ್ತು ಬೋಂಡ ನಮಕ್ ಕುಲ್ಲುದು ನಮಕ್ ಬೋಡೆ ವ್ಯವಸ್ಥೆ ಅಂದಪ್ಪ ದಾಲ ಅವು ಪೂರ ನಮಕಿನಿ ಗೊತ್ತೇ ಒಂದು ಏತು ಬಚ್ಚಿದ ಬತ್ತಂಡಲ್ಲ ನೆತ್ತ ಉಲಾಯಿ ಬತ್ತಂಡ ಒಂಜಿ ಖುಷಿ ದಾಲ ಖುಷಿ ಆವೊಂದುಂಡು ಮಸ್ತ್ ಖುಷಿ ಆವೊಂದುಂಡು. ಮಾತೆರೆಲ್ಲ ಲೆಪ್ಪುಲೆ ಮಾತೆರ್ಲ ಇಡೀ ನಮ್ಮ ಪನ್ಪೆ ಪಂಡ ಈ ಒಂಜಿ ಊರದ ಜಾತ್ರೆ ಪಂಡ 10 ಗೌಜಿ ಮಾತೆರ್ಲ ಬತ್ತದು ಈ ಒಂಜಿ ದೇವರನ ಕೃಪೆಗೆ ಪಾತ್ರರಾವಡು ಬಂದು ಯಾನಕೇನೊನ್ವೆ ಆಡಳಿತ ಮಂಡಳಿದ ಪಂಜುಗುಡಿ
ಇಲ್ಲಡೆ ಈಶ್ವರ ಭಟ್ನ ನೇತೃಡು ಈ ಮತ್ತು ಚಪ್ಪರದ ವೇದಿಕೆ ಅವು ಅಂತಂದರೆ ಕಲಾ ಒಂಜಿ ಅಗಲ 6ನ ಸೆಟ್ಟಡೆ ಪ್ರತಿಯೊಂಜಿಲ ಜನಕ್ಕಲು ಒಯ್ತುಕೊಂಡು ದೂರಂದುಲ್ಲ ಪಂಡ ಆಸ್ತ ಅಚ್ಚುಕಟ್ಟಾದ ಕನ್ನಕ್ಕ ವ್ಯವಸ್ಥೆದ ಏನು ತೊಗೊಂದಿಪ್ಪದ ಸ್ವಲ್ಪ ದಿನಾಲ ಲೇಬಂಡ ಈ ಚಪ್ಪರದ ಕೆಲಸ ಆಡಳಿತ ಮಂಡಳಿ ಅಚ್ಚುಕಟ್ಟಾದ ಇದೇದ ವಾಲಂಟಿಯರ್ಸ್ ಜನರೆಲ್ಲ ಜವಣಿಯೆಲ್ಲ ಬರ್ಪೇರು ನೆಂಚಿಡ್ದು ಅಂಡ ಈ ವ್ಯವಸ್ಥೆ ಇಂಚಪುರ ಅವರನ್ನೇ ಆರೊಂದು ದೇವರ್ಲಕನ ಆಡಳಿತ ಮಂಡಲದ ಈಶ್ವರ ಭಟ್ರ ಏನು ಪನೋಲಿ ಅದೇ ಲೇಪಂಡ ಬಾರಿ ಒಂಜಿ ಬದಲಾವಣೆ ನಮ್ಮತ್ತು ಒಂದಿಲ್ಲ ಅಂದು ಅದೇ ಪೋಯಿನ ವರ್ಷ ಅವಡಿ ಈ ವರ್ಷ ಅವಡಿ ಈ ವರ್ಷ ಕುಡಲಾತು ಸುವ್ಯವಸ್ಥಿತ ಅದು ನಡೆದು ಅಂದು ಬಾರಿ ಶೋಕದ ಇತ್ತಲೆ ಮಲ್ಲ ಫ್ಯಾನ್ ಮಾಂತ್ರಿಗಳ ಅವು ಇರೇ ತಿಕ್ಕೊಂಡು ಒಂಜಿ ಚೂರು ಅಂಚಿಂಚಿ ಅವಂದೆ ಜನಗಳಿಗೆ ಒಣಸದ ವ್ಯವಸ್ಥೆ ಎಲ್ಲ ಮಾಂತಿರ್ನೆಲ್ಲ ಕುಲ್ಲಾದ ಶಾಂತ ಪ್ರಸಾದ ಸ್ವೀಕಾರ ಮಂತೊಂದುಲ್ಲೆ ಅಂದು ಓಕೆ ದಾದ ಮನ್ಪಾರೆ ಪುತ್ತೂರ್ದ ಜನಕ್ಲೆಗೆ ಪತ್ತೂರ್ದ ಕ್ಲೀಡೆ ಬರ್ಪೇರು ಈ ಸಲ ಒಂದು 2 ಲಕ್ಷ ಜನ ತಂಜಿ ನಿರೀಕ್ಷೆ ಇಂಕ್ಲೆಲ್ಲ ತೋಜ ದಯಬಂಡ ಜನಕ್ಕಳು ಪ್ರತಿ ಒಂದು ಜನ ಪುತ್ತೂರು ಜಾತ್ರೆ ಎಂಕಡೆ ತಿಂಗಳ ಅಂಗಡಿ ಪೂತಂಗಡಿ ಬಂಡಗನೆ ಬಣ್ಣೊಂದಿಪ್ಪೇರು ಅಂಡ ಈ ವರ್ಷ ಒಂದು 2 ಲಕ್ಷ ಜನ ಬರುವೇರೆಂದು ಎಲ್ಲ ಕಂಡಿ ನಿರೀಕ್ಷೆ ಎಲ್ಲ ಇಟ್ಟು ಬಂಡ ಪ್ರತಿಯೊಂದು ಈತೆ ನಮ್ಮ ಆ ಒಂದು ಐನ ಮಂಟಪ ದೇವರನ್ನ ಆತು ಶೋಕ ಅಚ್ಚುಕಟ್ಟಾದ ಮೂಡಿದು ಬರ್ತಾನೆ ಬಂಡ ಇಂಚಿಪನೆ ಸ್ಟಾರ್ಟ್ ಆಯ್ನ ಕೆಲಸ ಆತ ರಪ ಕೆಲಸ ಆ ಕಟ್ಟೆಲು ದೇವರುಗಳನ್ನ ಕಟ್ಟೆ ಪ್ರಥಮವಾದ ಭಾರಿ ಒಂದು ಶೋಕದ ಪನ್ನೊಡಿ ಬಾರಿ ಗೌಜಿ ಕೊಲ್ಪರ್ದ ಬೈದಾರಿ ಎಂಕಲ ಕೊರ್ಮರ್ಕ ದೊಡ್ಡ ಮನೆ ಅಂದೆ ಒಣಸ ಮಲ್ತೊಂದುಲ್ಲಾರ ಬಾರಿ ಪಿದೈಡ್ ಪೂರ ದೊಂಬು ದಗದಗ ಒಂದೊಂದುಂಡು ಇರು ಬಾರಿ ಕೂಲ್ ಅದು ಫ್ಯಾನ್ ದಾಡಿಟ್ಟು ಉಂಟು ಒಣಸ ಬಾರಿ ವ್ಯವಸ್ಥೆ ಬಾರಿ ಖುಷಿ ಆತಲು ದಂಟ ನಮ್ಮ ಅಶಕರ ಏನಂದ ಇಟ್ಲ ಎಡ್ಡೆ ಅಂತ ಇಟ್ಟು ಆತಲು ಒಣಸ ಎಂಚೆತ್ತಂಡೆ ಬಾರಿ ಫಸ್ಟ್ ಅದು ಬಾರಿ ಫಸ್ಟ್ ಕ್ಲಾಸ್ ಎಟ್ಟು ಬಾರಿ ತಂಪ ಬಾರಿ ತಂಪಾಂಡ್ರೆ ವ್ಯವಸ್ಥೆ ಬಾರಿ ಕ್ಲಿಯರ್ ಲೇಪಂಡ ಈತ್ ಶಾಸ್ತ್ರ ಸಂಖ್ಯೆಡ್ ಜನ ಉಲ್ಲೇರಣ ಒಂಜಿ ಚೂರ್ಲ ನುಕ್ಕು ನುಗ್ಗಲು ಅಬೆ ಓಳ ದಾಳಂಜಿ ಸಮಸ್ಯೆನೇ ಇತ್ತಿ ಈತ ಕ್ಲಿಯರ್ ಅನ್ಪಣ ಓಳ ಅಂಚೆಪ್ಪ ಓಕೆ ಇನಿ ಫಸ್ಟ್ ದ ದಿನ ಎಲ್ಲೇ ಪೂರ ಬರ್ಪುನಕ್ಲೆ ದಾದ ಪನ್ಪಾರು ಬಾರಿ ಅಂದೆಟ್ಟು ಈತ ಫಸ್ಟ್ ದನಿ ಇಂಚೈತನ ನಾನ್ಲ ಕ್ಲಿಯರ್ ಇಪ್ಪು ಅಂತ ಜನ ಅಲ್ಲಲ್ಲಿ ವ್ಯವಸ್ಥೆ ಬೋರ್ಡಪ್ ನಂಚಿನ ವಾಲಂಟಿಯರ್ಸ್ನಾಗ ಮತ್ತೆ ವ್ಯವಸ್ಥೆ ಕರೆಕ್ಟ್ ಉಂಡದ ಅದೇ ಅಂಚ ಕುಲ್ಲು ದುನ್ಪುನಕ್ಲೆ ಕುಲ್ಲು ದೋಲಿ ಉಂತು ದುನ್ಪುನಕ್ಲೆ ಉಂತು ದಾಳ ಸಮಸ್ಯೆನೇ ಐತಿ ಯಾವಾಗಲೂ ಸೋಮವಾರ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ ಮಹಾಲಿಂಗೇಶ್ವರನ ದೊಡ್ಡ ಭಕ್ತರು ನಮಗೆ 58 ವರ್ಷ ಆಯಿತು ಸರಾಗಿ ಬರ್ತಾ ಇದ್ದೇವೆ ಜಾತ್ರೆ ದೇವಸ್ಥಾನಕ್ಕೆಲ್ಲ ಇದೇ ಊರ ನಿಮ್ದು ಹೌದೌದು ಲೋಕಲ್ ಈಗ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ ಮೊದಲ ದಿನ ಹೌದು ಮೊದಲ ದಿನ ಒಳ್ಳೆಯದಾಗಿದೆ ಅನ್ನ ಪ್ರಸಾದ ಒಳ್ಳೆಯದಾಗಿದೆ ತುಂಬ ಜನ ಸೇರಿದ್ದಾರೆ ಸಂತೋಷದ ವಿಷಯ ಮೇಡಮ್ ನಮಸ್ತೆ ಒಣಸದ ಛತ್ರದ ಉಲಾಯ್ಡುಲ್ಲರ್ ಒಣಸ್ಪುರ ಖಾಲಿ ಆತಂಡು ಬಟ್ಟಲ್ಡ್ ಓಕೆ ಈತ್ ಜನ ಜಂಗುಲಿದ ನಡುಟುಲ್ಲ ಒಣಸ್ ಮಂತೊಂದುಲ್ಲರ್ ಆರಾಮಾದ ಒಂದು ಫ್ಯಾನ್ ದಡಿಟ್ಟು ಉಂತುದು ಬಾರಿ ಕೂಲ್ ಅದು ಉನ್ನೊಂದುಲ್ಲರ್ ಏತ್ ಶೋಕದ ವ್ಯವಸ್ಥೆ ಅದ ಪನ್ಪರು ಈ ವರ್ಷ ಒಂಜಿ ಬಾರಿಗೆ ವೈನೆ ಪಾತ್ರೆ ಎಂಕ್ಲ ಎಡ್ಡೆ ಆತಂದು ಜಾಗೆ ಬರ ಕೊಡೆ ತಿಕ್ಕುದುಂಡು ನಾನು ಯಾನಿತ್ತೆ ಪಾಯಸ ಹೋಯ್ರೆ ಹಾಕೊಂಡೆ ಅಪ್ಪಗೆ ಯಾನ್ ಅಡ್ಡ ಬತ್ತೇನೆ ಅಂದೊಂದು ಓಕೆ ಒಣಸೆಂಚೆತ್ತೇನೆ ಓಕೆ ಇನಿ ಫಸ್ಟ್ ದ ದಿನ ಇನಿ ಈತ್ ಶೋಕದ ವ್ಯವಸ್ಥೆ ನಮಗೆ ತೋಜಿದು ಬರೋನುಂಡು ನಾನು ದುಂಬುಗೆ ಎಂಚೊಪ್ಪು ದುಂಬುಗಳ ಇಂಚನೆ ಮಂತೊಂದು ಕೊಡುದು ಅನ್ಪು ನಮ್ಮ ಮನ್ಪೇರು ಅಂಚನೆ ಮಾತೇನ ಸಹಕಾರ ಓಕೆ ಓಕೆ ದಯಪಂಡ ದೊಂಬುದ ಬೇಗೆ ಪಿದೈದ ಸೈಡ್ ಡಾಂಡ ನೆತ್ತ ಉಲಾಯಿ ಬತ್ತಂಡ ಒಂಜಿ ಚೂರ್ಲ ಗೊತ್ತಾಪುಚಿ ಅದೇ ಅವೇ ಫ್ಯಾನ್ ಉಂಡಂದೆ ಬತ್ತನೆ ಚಾಮಿ ನಡಿ ಬತ್ತಾರಾ ದಾದುಂಡು ನೀನು ದೇವಸ್ಥಾನಡು ಜಾತ್ರೆನೇ ಹಾಂ ಒಣಸ್ ಮಂತ ಒಂದುಲ್ಲರು ಕುಲ ಏತು ಶೋಕುಂಡು ಒಣಸ್ ಶೋಕುಂಡೆ ಖುಷಿ ಅಂಡ ಇರೆಗೆ ಓಕೆ ಪುತ್ತೂರ್ದಾರ ಇರು ಒಲ್ಪದಾರು ಪುತ್ತೂರ್ದಾರ ಪೋಯ್ ವರ್ಷ ಬೈದಾರ ಜಾತ್ರೆಗೆ ಒಣಸ್ ಮಲ್ದಾರ ಪೋಯ್ ವರ್ಷ ಎಂಚಾಂಡಿರೆಗೆ ಒಣಸ್ ಶೋಕಾಂಡೆ ಎಲ್ಲೆಲ್ಲ ಬರ್ಪಾರೆ ಮೇಡಮ್ ಹೊಲ್ತು ಬೈದಾರೆ ನಾನು ಕುಡ್ಲಾಡ್ದು ಬೈದೀನಿ ಒಂದು ಮುರತ್ತ ಮೆಗ್ದಿನ ಇಲ್ಲ ಬೈದಾರೆ ಕುಡ್ಲಾಡ್ದು ಒಲ್ಪಾರ್ದು ಏನು ಸುರತ್ ಕಲ್ಲರ್ದೆ ಪುತ್ತೂರ್ದ ಜಾತ್ರೆಗೆ ವರ್ಷ ಎಲ್ಲ ಬರ್ಪಾರೆ ನನ್ನ ಊರು ಪುತ್ತೂರೇ ನಮ್ಮ ಮನೆಯವರು ಪುತ್ತೂರೇ ನನ್ನ ಮದ್ಮೆ ಆತನಿ ಕುಡ್ಲಾಗ ಅಂಚ ಮದ್ಮೆ ಆದ ಪೋಂಡಲ್ಲ ಇರ ಅಪ್ಪ ಇಲ್ಲದ ಊರ್ದ ಜಾತ್ರೆಗೆ ಅಂದೇ ಇಲ್ಲ ನಮ್ಮ ಪ್ರತಿ ವರ್ಷ ಎಲ್ಲ ಬರ್ಪಾರೆ ಅವಲ್ಲ ಇನಿ ಕೊಡಿ ಏರ್ನ ದಿನಟೆ ಬೈದ ದಿನ ತಾನೆ ಪ್ರತಿ ವರ್ಷ ದಿನ ತಾನೆ ಬರ್ಪಾರತೆ ಇರ ಓಕೆ ಒಂದು ಇನಿ ಕೊಡಿ ಏರ್ದ ಆತಂಡ ಆ ಸಂಭ್ರಮ ನಮ್ಮ ಮಾತ ತುಯ್ಯ ಐತೊಟ್ಟುಕಿತ್ತೆ ಒಣಸದ ಅನ್ನಛತ್ರದ ಉಲಾಯ್ಡುಲ್ಲಾರು ಏತು ಖುಷಿ ಇಟ್ಟುಲ್ಲಾರು ಮಸ್ತ್ ಖುಷಿ ಮಸ್ತ್ ಖುಷಿ ಅನ್ನ ಪ್ರಸಾದದ ವ್ಯವಸ್ಥೆ ಎಂಚ ಮಲ್ದೇರು ಬಾರಿ ಶೋಕ ಆತನ ಆರಾಮಡ್ ಮನಸ್ಸಿಗೆ ವ್ಯವಸ್ಥೆ ಉಂಡು ದಾಲ ಗಾಂಡ್ ಗೌಜಿ ಗದ್ದಲ ಇಜ್ಜಿ ತೋಜು ಖುಷಿ ಆದ ಆರಾಮಡ್ ಒಣಸ್ ಮಂತ್ ಪೋಪು ನಂಚಿನ ವ್ಯವಸ್ಥೆ ಉಂಡು ಅಂದ್ರೆ ಬೇತೆ ದೇವಸ್ಥಾನದ ಜಾತ್ರೆ ಬ್ರಹ್ಮಕಲಶಕ್ಕೆ ಪೋದು ಉಪ್ಪು ಅರಿರು ಮುಲ್ಪದಾದ ಸ್ಪೆಷಲ್ ನಾಂಡಿರಿಗೆ
ನಮ್ಮ ಪುತ್ತೂರ್ದ ಏಪಲಸ್ ಮಾತವೂರುಡ್ಲ ಸ್ಪೆಷಲೇ ಅವೇನು ಪನಿಯರೇಜಿ ಎಲ್ಲ ಮಾತವೂರುಡ್ಲ ಪುತ್ತೂರು ಮಾಲಿಂಗೇಶ್ವರನ ಸ್ಪೆಷಲ್ ಜಾತ್ರೆ ಐತೆ ವ್ಯವಸ್ಥೆಯಲ್ಲಿ ಕೂಡ ಬದಲಾವಣೆ ಈ ಸರ್ತಿ ಮಸ್ತ್ ಬರ್ತಾರೆ ವನಸ್ಥ ವ್ಯವಸ್ಥೆ ಸಪ್ರೇಟ್ ಅದು ಖುಷಿ ವನಸ್ ಮಸ್ತ್ ಶೋಕ್ ಇತ್ತೇನೆ ಮೇಡಮ್ ಮಸ್ತ್ ಶೋಕ್ ಇದ್ದ ಬಣ್ಣ ಬಡವುದ ಪೊರ್ತುಡೆ ಎಡ್ಡೆ ಒಣಸ್ತಿಕ್ ಓಕೆ ಒಣಸದ ವ್ಯವಸ್ಥೆಯಲ್ಲಿ ಬಂಡ ಛತ್ರ ಈ ಸಲ ಮಸ್ತ್ ಶೋಕ್ ಆತನು ಪೋಯ್ ವರ್ಷ ಎಲ್ಲ ಎಂಕ್ಲೆಗ್ ಆಫೀಸರ್ಲ ಬರ್ಪ ಪ್ರತಿ ಸಲ ಒಂದೊಂದು ಗಾರಾಮ ಎಂಕ್ಲೆಗ್ ದೇವರನ ದಯಟ್ ಏಮಂಡ ಫ್ಯಾನ್ ದಡಿಟ್ ಶೋಕುಡು ಇಲ್ಲಡ್ ಕುಲ್ಲೆಕ ಕುಲು ಒಂದು ಒಣಸ್ ಮಂತೊಂದುಲ್ಲಾರು ಅವೇ ದೇವರನ ದಯಟ್ ಮಹಾಲಿಂಗೇಶ್ವರ ದೇವರನ ದಯಟ್ ಒಂದು ಪುರ ಅರ್ನನೆ ಪನೋಡು ಮಾತಲ್ಲ ಇರ ಗೇತ್ ವಿಶೇಷ ಪುತ್ತೂರದ ಜಾತ್ರೆ ಎಂಕ್ಲೆಗ್ ಮಸ್ತ್ ವಿಶೇಷ ಪಂಡ ಎನ್ನ ಅಮ್ಮನೇಲಿ ಎಂಕ್ಲು ಮುಲ್ತು ಎನ್ನ ಅಮ್ಮನೆಲ್ಲದ ಪ್ರತಿ ವರ್ಷಲ ಬರ್ಪ ಆಂಡ ಏನನ್ನು ಮಹಾಲಿಂಗೇಶ್ವರನ ದಯಟ್ ಏನನ್ನು ಮದ್ಮೆ ಮಲ್ತದಿಲ್ಲ ಒಂದುವೇ ಊರಿಗೆ ಎಂಕ್ಲ ಅವಳ ಖುಷಿ ಇರೇಗೆ ಅವಳ ಎಂಕ್ ಮಸ್ತ್ ಖುಷಿ ಪುತ್ತೂರುಡೆ ಉಲ್ಲೆ ಬಂತನ ಖುಷಿ ಪುತ್ತೂರುಡೆ ಉಲ್ಲೆ ಬಂಪನ ಒಂಜಿ ಖುಷಿ ಓಕೆ ಓಕೆ ಈ ವರ್ಷದ ಜಾತ್ರೆ ಗೇತ್ ರೆಡಿ ಆತಾರ ಮಸ್ತ್ ರೆಡಿ ಆತ ಮೇಡಮ್ ಪ್ರತಿ ವರ್ಷ ಎಂಕ್ಲೆಗ್ ಬರೋಲಿ ವನಸ್ ಮಂತದ ಆಫೀಸರ್ದು ಬರ್ತದೆ ವನಸ್ ಮಂತ್ ದಿನಾಲ್ ಒಣಸಿಗೆ ಬರ್ಪಾರೀರು ಬರ್ಪ ಮೇಡಮ್ ಪುತ್ತೂರಿನ ಜಾತ್ರೆ ಎಲ್ಲರಿಗೂ ವಿಶೇಷ. ನೀವಂತೂ ಪ್ರತಿ ಅದರ ಪಕ್ಕದಲ್ಲೇ ಇರುವವರು, ನಿಮ್ಮ ಮನೆ ಕೂಡ ಅಲ್ಲೇ ಇರುವಂಥದ್ದು. ಓಕೆ, ಎಷ್ಟು ಸ್ಪೆಷಲ್ ಸರ್ ನಿಮಗೆ? ನಮಗೆ ತುಂಬ ಸ್ಪೆಷಲೇ ಮೇಡಮ್. ಜಾತ್ರೆ ಇದೆ ಅಂತ ಗೊತ್ತಾದ್ರೂ ಉಂಟಲ್ಲ, ಈಗ ನಾನು ಊರಿಂದ ಬಂದಿದ್ದು ಅದಕ್ಕೆ. ಓಕೆ, ಯಾಕಂದರೆ ಈಗ ಊರಲ್ಲಿ ಇಲ್ವಾ ಸರ್? ಇಲ್ಲಿ ಇಲ್ವಾ ನೀವು? ಅಲ್ಲ, ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ, ಬಟ್ ಹೆಚ್ಚಿಗಾಗಿ ಊರಲ್ಲಿ ಇರ್ತೀನಿ. ಓಕೆ, ಬಟ್ ಅಲ್ಲಿ ಹೋದ್ರೂ ಯಾಕೋ ಪುತ್ತೂರು ನಿಮ್ಮನ್ನು ಎಳಿತಾ ಇರುತ್ತೆ. ಮಹಾಲಿಂಗೇಶ್ವರ ದೇವ್ರದ್ದು ಆಶೀರ್ವಾದ ಇದೆ. ಓಕೆ, ವ್ಯಾಪಾರಕ್ಕಾಗಿ ಇಲ್ಲಿ ಬಂದವರು ಸರ್ ಪುತ್ತೂರಿಗೆ ಅಂದರೆ ನೀಲಂ ಗಾರ್ಮೆಂಟ್ಸ್ ಅನ್ನುವಂತಹ ಒಂದು ವಸ್ತ್ರ ಮಳಿಗೆಯನ್ನು ನಡೆಸ್ತಾ ಇದ್ರಿ. ವ್ಯಾಪಾರಕ್ಕಾಗಿ ಬಂದವರು ಪುತ್ತೂರನ್ನು ಎಷ್ಟು ಹಚ್ಕೊಂಡಿದ್ದೀರಿ ಅಂತ? ತುಂಬ ಮೇಡಮ್, ತುಂಬ ಎಲ್ಲರಿಗೂ ಒಳ್ಳೆಯದಾಗಿದೆ. ಹೌದು, ಪುತ್ತೂರು ಎಲ್ಲರಿಗೂ ಆಶ್ರಯವನ್ನು ಕೊಡುತ್ತೆ. ಅದರ ಜೊತೆಗೆ ಪುತ್ತೂರನ್ನು ಬಿಟ್ಟು ಹೋದರೂ ಅದು ನಮ್ಮನ್ನು ಸೆಳೀತಾ ಇರುತ್ತೆ ಅಂತ ಹೇಳಿ. ಇಲ್ಲ, ಬಿಟ್ಟು ಹೋಗೋಕೆ ಆಗ್ತಾನೆ ಇಲ್ವಲ್ಲ, ಮನೆ ಎಲ್ಲ ಇಲ್ಲಿ ಉಂಟಲ್ಲ. ಹತ್ತೂರು ಕೊಟ್ಟರು ಪುತ್ತೂರು ಬಿಡೆ ಅಂತ ಆಗೋದಿಲ್ಲ. ಈಗ ನಾನು ಊರಿಗೆ ಹೋದ್ರೆ ಅಲ್ಲಿ ಹೋದ್ರೆ ವಾಪಸ್ ಮತ್ತೆ ಪುತ್ತೂರಿಗೆ ಬರಬೇಕು ಅನಿಸುತ್ತೆ. ಈಗ ಜಾತ್ರೆ ಯಾವಾಗ ಬಂದ್ರಿ? ನಾನು ಒಂದು 20 ದಿವಸ ಆಯಿತು. 20 ದಿವಸ ಆಯಿತು. 10 ದಿನ ಇಲ್ಲೇ ಇರ್ತೀರಿ ನೀವು? ಇಲ್ಲೇ ಇರ್ತೀರಿ. ಅನ್ನ ಪ್ರಸಾದ ಸೇವೆ ಎಷ್ಟು ಬದಲಾವಣೆ ಆಗಿದೆ, ವ್ಯವಸ್ಥೆಗಳು ತುಂಬ ಅಚ್ಚುಕಟ್ಟಾಗಿದೆ ಈಗ. ಚೆನ್ನಾಗಿದೆ ಮೇಡಮ್. ಆ್ಯಕ್ಚುಲಿ ಹೆಚ್ಚಿಗಾಗಿ ಮಕ್ಕಳು ಬ್ಯಾಂಗ್ಳೂರಲ್ಲಿದ್ದಾರೆ, ಚಿಕ್ಕ ಮಗನೂ ಎಜುಕೇಷನ್ ಮಾಡ್ತಾ ಇದ್ದಾನೆ. ಹೆಚ್ಚಿಗಾಗಿ ನಾನು ಇಲ್ಲಿ ಒಬ್ಬನೇ ಇರೋದು. ಒಂದೊಂದು ದಿನ ಹೋಟ್ಲಿಗೆ ಹೋಗ್ತೀನಿ, ರಿಲೇಷನ್ ಮನೆಗೆ ಹೋಗ್ತೀನಿ. ಇನ್ನಂತೂ ಹೋಗಲ್ಲ 10 ದಿನ. ಹೆಚ್ಚಿಗೆ ದೇವಸ್ಥಾನ ಹೋಗಿ ಊಟ ಮಾಡೋಣ ಅಂತ ಆಗುತ್ತೆ. ಒಣಸ್ದ ಖುಷಿ ಇಟ್ಟುಲ್ಲಾರ ಬಾರಿ ತೆಲ್ತೊಂದು ನಲ್ತೊಂದುಲ್ಲಾರ ಜಾತ್ರೆದ ಖುಷಿಲ ಒಣಸದ ಖುಷಿಲ ಏತದ ಒಮ್ಮಿತ್ತನಲ್ಲ ಏರ್ಲ ಮಿಸ್ ಮಲ್ಪುಜರು ಮುಲ್ತ ಮನಸ್ಸು ಅವಾರ್ಡ್ ಜಾತ್ರೆದ ಸಂಭ್ರಮ ಅವಾರ್ಡ್ ಪೂರಲ್ಲ. ಓಕೆ, ದೇವರೆಂತೂ ಪುನಃ ಖುಷಿ ಒಂಜಿ ಕಡೆಟ್, ಜಾತ್ರೆದ ಕಂಡ ಸುತ್ತನ ಖುಷಿ ಕೂಡ ಒಂಜಿ ಕಡೆ. ಏ ಶೋಕೊಂಡು ಒಣಸ್ ಮಸ್ತ್ ಶೋಕ್ ಉಂಡು. ಓಕೆ, ವ್ಯವಸ್ಥೆ ಎಂಚುಂಡಿ ಸರ್ತಿದ ಮಸ್ತ್ ಶೋಕ್ ಆತುಂಡು. ಅದಾದ ಬನ್ಪರ್ ಬೇತಕ್ಲೆ ಪೂರ ಓಲು ಪರ ಉರುಡಿತ್ತನಲ್ಲ ಬತ್ತದ ಜಾತ್ರೆ ತೂಲೇನ್ ಬನ್ಪ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468.
8105072386. Website www.vivekanandapuc.com.